ಎಲ್ರಿಗೂ ನಮಸ್ಕಾರ. ಮಾನ್ಯ ಡಿ ವಿ ಜಿಯವರ ಮಂಗುತಿಮ್ಮನ ಕಗ್ಗದ ದಿನಕ್ಕೊಂದು ಕಗ್ಗ ಸರಳ ತಾತ್ಪರ್ಯದೊಂದಿಗೆ ನಾನು ಕರುಣಾಕರ ಬಳಕೂರು. ಇಂದಿನ ಕಗ್ಗ ಸುಲಭ ಏನು ಅಲ್ಲ ನರಲೋಕ ಹಿತ ನಿರ್ಧಾರ. ಸುಲಭ ಏನು ಅಲ್ಲ ನರಲೋಕ ಹಿತ ನಿರ್ಧಾರ. ಬಲಕ್ಕೆ ನೋಡ್ಪರ್ ಕೆಲರು ಎಡಕ್ಕೆ ನೋಡ್ಪರ್. ಬಲಕ್ಕೆ ನೋಡ್ಪರು ಕೆಲರು ಎಡಕ್ಕೆ ನೋಡ್ಪರ್. ವಿಲನೆ ಚಲಿಸುವ ಮನುಜ ಸ್ವಭಾವದಲ್ಲಿ. ವಿಲನೆ ಚಲಿಸುವ ಮನುಜ ಸ್ವಭಾವದಲ್ಲಿ. ನೆಲೆಗೊತ್ತು ಹಿತಕ್ಕೆ ಎಲ್ಲಿ. ನೆಲೆಗೊತ್ತು ಹಿತಕ್ಕೆ ಎಲ್ಲಿ ಮಂಕುತಿಮ್ಮ. ಬಂಧುಗಳೇ, ಮಾನವನಾಗಿ ಹುಟ್ಟಿದ ಮೇಲೆ ಸ್ವರ್ಗ ನರಕಗಳು ಇನ್ನೆಲ್ಲಿಯೂ ಇಲ್ಲ, ಎಲ್ಲವೂ ನಮ್ಮೊಳಗಿದೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನಮ್ಮೊಳಗೆ ಅಂತ ಕವಿ ಹೇಳ್ತಾರೆ. ಪ್ರತಿಯೊಬ್ಬನಿಗೂ ಭಿನ್ನ ಭಿನ್ನ ಅನುಭವಗಳು ಅನುಭವಕ್ಕೆ ಬರುತ್ತದೆ. ಈ ಲೋಕದಲ್ಲಿ ಸರ್ವರಿಗೂ ಹಿತವನ್ನು ಉಂಟು ಮಾಡುವ ಅಥವಾ ಎಲ್ಲರೂ ಒಪ್ಪಿತದ ಹಾಗೆ ಬದುಕುವ ನಿರ್ಧಾರಗಳನ್ನು ತೆಗೆದುಕೊಂಡು ಕಾರ್ಯಗತಗೊಳಿಸುವ ಕಾರ್ಯ ಅಷ್ಟು ಸಾಧುವಲ್ಲ, ಬಹಳ ಕಷ್ಟ ಇದೆ. ಅದಕ್ಕೆ ಕಾರಣಗಳನ್ನು ಹುಡುಕ ಹೊರಟರೆ ಹಲವು ಸಿಗುತ್ತವೆ. ಈ ಇಳೆಯಲ್ಲಿ ಓಲೈಸಿ ಬಾಳುವುದೇ ಬಲು ಕಷ್ಟಂ ಎಂಬ ಮಾತಿದೆ. ಎಲ್ಲರ ಮನಸ್ಸಿಗೆ ಹಿತವಾಗುವ ಹಾಗೆ ಬದುಕಲು ಖಂಡಿತವಾಗಿ ಸಾಧ್ಯವಿಲ್ಲ, ಸತ್ಯ. ಆದರೆ ಪ್ರಾಮಾಣಿಕವಾಗಿ ಲೋಕಕ್ಕೆ ಕಂಟಕನಾಗಿ ಬದುಕದಿದ್ದರೆ ಸಾಕು. ಅಂದರೆ ತಾನು ಯಾರಿಗೆ ಉಪಕಾರವನ್ನು ಮಾಡಬೇಕು ಎನ್ನುವಂಥ ಅನಿವಾರ್ಯತೆ ಇಲ್ಲ. ಉಪಕಾರವನ್ನು ಮಾಡದಿದ್ದರೂ ಪರವಾಗಿಲ್ಲ, ಅಪಕಾರವನ್ನು ಮಾಡದಿದ್ದರಾಯಿತು, ಅದುವೇ ದೊಡ್ಡ ಉಪಕಾರ ಆಗ್ತದೆ. ಇಲ್ಲಿ ಪ್ರತಿಯೊಬ್ಬರ ಅಭಿರುಚಿಗಳು ಕೂಡ ಭಿನ್ನ ಭಿನ್ನ, ಮನೋಕಾಮನೆಗಳು ಬೇರೆ ಬೇರೆ ನೆಲೆಗಳಲ್ಲಿವೆ. ಹಾಗಾಗಿ ಅವರ ಮೂಗಿನ ನೇರಕ್ಕೆ ಮಾತ್ರವೇ ಆಲೋಚಿಸಿ ಅವರವರ ಸರ್ವಸಮ್ಮತವಾದ ಮಾರ್ಗವನ್ನು ನಿರ್ಧರಿಸಿ ಅದನ್ನು ಪಾಲಿಸ್ತಾರೆ, ಲೋಕದ ಹಿತದೃಷ್ಟಿಯಿಂದ ಅಲ್ಲ. ಇಂದು ನಮಗೆ ಅನಿವಾರ್ಯತೆ ಇರುವಂಥದ್ದು ಲೋಕದ ಹಿತದೃಷ್ಟಿಯಿಂದ ನಾವು ಬದುಕುವಂಥದ್ದು, ನನಗಾಗಿ ಅಲ್ಲ, ನಮಗಾಗಿ ಅಲ್ಲ. ಅಂದರೆ ಸ್ವಾರ್ಥ ಇರಬಾರ್ದಿಲ್ಲಿ. ಯಾಕಂದರೆ ಮನುಷ್ಯನ ಮನಸ್ಸೇ ಮರ್ಕಟದ ಹಾಗೆ. ಈ ಕ್ಷಣ ಒಂದು ರೀತಿಯಲ್ಲಿ ಆಲೋಚನೆ ಮಾಡಿದರೆ ಮರುಕ್ಷಣದಲ್ಲಿ ಇನ್ನೊಂದು ರೀತಿಯಲ್ಲಿ ಮತ್ತೊಂದು ರೀತಿಯಲ್ಲಿ ಆಲೋಚನೆಯನ್ನು ಮಾಡ್ತಾನೆ. ಮನುಷ್ಯನ ಸ್ವಭಾವವೇ ಚಂಚಲ. ಗಳಿಗೆಯಿಂದ ಗಳಿಗೆಗೆ ಅದು ಬದಲಾವಣೆ ಆಗ್ತಾ ಹೋಗ್ತದೆ. ಚಪಲತೆಯಿಂದ ಕೂಡಿರುವ ಮನುಷ್ಯ ಚಂಚಲ ಮನಸ್ಸನ್ನು ಹೊಂದಿರುವ ಕಾರಣ ಕೆಲವರು ಬಲಕ್ಕೆ ನೋಡಿದರೆ ಇನ್ನು ಕೆಲವರು ಎಡಕ್ಕೆ ನೋಡುತ್ತಾರೆ. ಹಾಗಾಗಿಯೇ ಇಲ್ಲಿ ಹಿತವನ್ನು ಸಾಧಿಸಲು ನೆಲೆಯೂ ಮತ್ತು ಹಾದಿಯೂ ತಿಳಿಯುವುದಿಲ್ಲ, ಗೊತ್ತಾಗುತ್ತಿಲ್ಲ ಎಂದು ಮಾನ್ಯ ಡಿ ವಿ ಜಿಯವರು ಈ ಕಗ್ಗದಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾರೆ. ಜಗತ್ತಿನ ಲೌಕಿಕ ಪ್ರಪಂಚದಲ್ಲಿ ಬದುಕುವಾಗ ಬೇರೆಯವರ ಬಗ್ಗೆ ಹಿತವನ್ನು ಸಾಧಿಸಲು ನಾವು ತ್ಯಾಗ ಮಾಡಬೇಕಾಗ್ತದೆ. ತ್ಯಾಗ ಎನ್ನುವಂಥ ಪದವೇ ಸರ್ವಶ್ರೇಷ್ಠವಾದದ್ದು. ಆದರೆ ಸುಖವೆಂಬ ಅನುಭವಕ್ಕೆ ಹಲವು ಆಯಾಮಗಳಿವೆ. ಆ ಕಾರಣಕ್ಕಾಗಿಯೇ ಪ್ರಾಣಿ ಪಕ್ಷಿಗಳು ನೋಡಿ ನೀವು, ಅವುಗಳಿಗಿಂತ ಭಿನ್ನವಾಗಿ ಈ ಮನುಷ್ಯ ಇಲ್ಲಿ ಬದುಕ್ತಾ ಇದ್ದಾನೆ. ಸ್ವಾರ್ಥದ ಸುಖದಲ್ಲಿ ತೇಲುತ್ತಿರುವವರ ಸಂಖ್ಯೆ ಇಂದು ಹೆಚ್ಚುತ್ತಾ ಇದೆ. ನಾವು ಗತವನ್ನು ನೆನಪಿಸಿಕೊಳ್ಳುವುದಾದರೆ ನಮ್ಮ ಹಿರಿಯವರು, ನಮ್ಮ ಪೂರ್ವಿಕರು ಮಾಡಿರುವ ಆ ತ್ಯಾಗದ ಪುಣ್ಯದ ಫಲವಾಗಿಯೇ ಇಂದು ಈ ಪುಣ್ಯ ಭೂಮಿಯಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಕೂಡ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಸುಖಿ ಜೀವಿಗಳಾಗಿ ಬದುಕ್ತಾ ಇದ್ದೀವಿ. ನಾವು ಇಂದು ಈ ಪ್ರಪಂಚದಲ್ಲಿ ಮನುಷ್ಯ ಜೀವಿಗಳಾಗಿ ಒಂದಿಷ್ಟು ಆನಂದವನ್ನು ಕಷ್ಟವನ್ನು ಅನುಭವಿಸ್ತಾ ಬದುಕ್ತಾ ಇದ್ದೇವೆ, ಇಲ್ಲ ಅಂತಲ್ಲ. ಎಲ್ಲರೂ ತೃಪ್ತಿದಾಯಕರು ಅಂತ ನಾನು ಹೇಳೋದಿಲ್ಲ, ಆದರೆ ತೃಪ್ತಿ ಅತೃಪ್ತಿ ಎಲ್ಲವೂ ಇದೆ. ಅವೆಲ್ಲವೂ ಇದ್ದಾಗ ಜೀವನ ಅಂತ ಆಗ್ತದೆ. ಆದರೆ ಆಧುನಿಕತೆಯ ಪ್ರಭಾವವೋ ಅಥವಾ ಮನುಷ್ಯನು ತಿಳಿದಿರುವುದು ಹೆಚ್ಚಾಯಿತೋ ಗೊತ್ತಿಲ್ಲ. ಎಲ್ಲವೂ ತನಗೇ ಬೇಕು, ನನಗೇ ಬೇಕು ಎಂಬ ಲೌಕಿಕ ಪ್ರಪಂಚದ ಸುಖಗಳಿಗಾಗಿ, ಸ್ವಾರ್ಥದ ಹಿತಕ್ಕಾಗಿ ಬದುಕನ್ನು ಮಾಡುತ್ತಿರುವುದು ದುರಂತ ಅಂತ ಅನಿಸ್ತದೆ. ಒಬ್ಬರು ಇನ್ನೊಬ್ಬರ ಜೀವನವನ್ನು ತುಳಿಯುವ, ಬದುಕನ್ನು ಮುಳುಗಿಸುವ ಬಗ್ಗೆ ಆಗಾಗ ಆಲೋಚಿಸುತ್ತಾರೆ, ಕಾರ್ಯಪ್ರವೃತ್ತರು ಆಗುತ್ತಾರೆ. ಇದು ತಪ್ಪು, ಇದು ಆಗಬಾರದು.
ಬೇರೆಯವರನ್ನು ಉದ್ಧಾರ ಮಾಡುವಂಥದ್ದು, ತಾನೂ ಉದ್ಧಾರ ಆಗಬೇಕು, ಇತರರೂ ಉದ್ಧಾರ ಆಗಬೇಕು ಎಂಬ ವಿಶಾಲಾರ್ಥದಲ್ಲಿ ಚಿಂತಿಸುವ, ಲೋಕ ಕಲ್ಯಾಣಕ್ಕಾಗಿ ಮನಮಿಡಿಯುವ ಸಂಖ್ಯೆ ಇವತ್ತು ಕ್ಷೀಣಿಸ್ತಾ ಇದೆ. ಇದು ಹೆಚ್ಚಾಗಬೇಕಾಗಿದೆ. ತನ್ನ ಸುಖಕ್ಕಾಗಿ ಪರರ ಜೀವನವನ್ನು ಬಲಿ ಪಡೆದು ಮೆರೆಯುವ ವ್ಯವಸ್ಥೆ ಇಂದಿಗೆ ಕೊನೆಗೊಳ್ಳಬೇಕು. ಗುರುಕುಲದ ನೈತಿಕ ಮೌಲ್ಯಾತ್ಮಕವಾದ ಶಿಕ್ಷಣ ತುಂಬ ಚೆನ್ನಾಗಿತ್ತು, ವ್ಯವಸ್ಥೆ ಅಷ್ಟೊಂದು ಹಾಳಾಗಿ ಇರಲಿಲ್ಲ. ಆದರೆ ಇಂದಿನ ದಿನಗಳಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣದ ಪ್ರಭಾವವೋ ಅಥವಾ ಬೇರೆ ಬೇರೆ ಮಾಧ್ಯಮಗಳ ಪ್ರಭಾವವೋ ಒಟ್ಟಿನಲ್ಲಿ ನಮ್ಮ ಬದುಕು ಗೊಂದಲದ ಗೂಡಾಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಪರಾಮರ್ಶೆ ಮಾಡಬೇಕಾಗಿದೆ. ಸರ್ವರು ಸ್ವಾರ್ಥವನ್ನು ತೊರೆದು ಲೋಕ ಕಲ್ಯಾಣಕ್ಕಾಗಿ, ಲೋಕಹಿತಕ್ಕಾಗಿ ದುಡಿದರೆ ಶ್ರೇಷ್ಠವಾದ ಜಗತ್ತನ್ನು ನಾವು ನಿರ್ಮಾಣ ಮಾಡಲು ಸಾಧ್ಯ. ಅಂಥ ಭಾರತವನ್ನು ಕಟ್ಟುವಂಥ ಕೆಲಸ, ಕರ್ಮ ನಿಮ್ಮೆಲ್ಲರ ಮೇಲೆ ಬಹುದೊಡ್ಡದಾದ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ನೀವೆಲ್ಲರೂ ಕೈ ಜೋಡಿಸೋಣ. ಹೀಗೆ ಲೋಕದ ಹಿತಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ನಾವು ನೀವೆಲ್ಲರೂ ಕೂಡ ಅಳಿಲು ಸೇವೆಯನ್ನು ಮಾಡೋಣ ಎಂದು ಹೇಳುತ್ತಾ ಇನ್ನೊಂದು ಕಗ್ಗದೊಂದಿಗೆ ನಾಳೆ ಸಿಗುತ್ತೇನೆ. ಅಲ್ಲಿ ತನಕ ನಮಸ್ಕಾರ.